ಭಾರತದ ಇತಿಹಾಸವನ್ನು ಇನ್ಯಾರೂ ಕೂಡ ನಿಖರವಾಗಿ ಹೇಳಲು ಸಾಧ್ಯನೂ ಇಲ್ಲ. ಯಾಕೆಂದರೆ ಈ ಅಳಿದುಳಿದಿರುವ ಕುರುಹುಗಳೇ 2-3 ಸಾವಿರದ ಇತಿಹಾಸವನ್ನು ಹೇಳುತ್ತವೆ. ಅವುಗಳಲ್ಲಿ ಹೆಚ್ಚಿನವು ಹಿಂದೂ ದೇವಾಲಯಗಳೇ. ಪ್ರಪಂಚದ ಇತರ ಭಾಗಗಳಲ್ಲಿ ಮನುಷ್ಯರು ಪ್ರಾಣಿಯನ್ನು ಬೇಟೆಯಾಡಿ ಹಸಿಯಾಗಿ ತಿಂದು ಮಾನ ಮುಚ್ಚಲು ಎಲೆಗಳನ್ನು ಬಳಸುತ್ತಿದ್ದಾಗ ಭಾರತದಲ್ಲಿ ಭವ್ಯ ದೇಗುಲಗಳು, ಕಟ್ಟಡಗಳು ನಿರ್ಮಾಣವಾಗುತ್ತಿತ್ತು. ಸಭ್ಯ ನಾಗರಿಕತೆಯನ್ನು ಹೊಂದಿತ್ತು. ನಂಬಿಕೆ, ಶ್ರದ್ಧೆ, ಆಚಾರ ಮತ್ತು ವಿದ್ಯಾಭ್ಯಾಸದ ಪ್ರಾಮುಖ್ಯತೆಯನ್ನು ಅರಿತ ಜನಾಂಗವಾಗಿತ್ತು. ಇಲ್ಲಿ ದೇವರ ಪರಿಕಲ್ಪನೆ ತಪಸ್ಸಿನ ಸಾಕ್ಷಾತ್ಕಾರವಾಗಿತ್ತು. ಪ್ರಕೃತಿಯಲ್ಲಿರುವ ಪ್ರತಿಯೊಂದರಲ್ಲಿ ದೇವರನ್ನು ಕಂಡು ಅವುಗಳಿಗೆ ಧನ್ಯತೆಯನ್ನು ವ್ಯಕ್ತಪಡಿಸುವ ಪೂಜಾ ಪದ್ಧತಿಯನ್ನು ತಮ್ಮದಾಗಿಸಿಕೊಂಡು ತಮ್ಮ ಆಚಾರ ವಿಚಾರಗಳಿಂದ ಈ ಪ್ರಕೃತಿಗೆ ಯಾವುದೇ ನಷ್ಟ ಬಾರದ ಹಾಗೆ ಕಳಕಳಿ ಇಟ್ಟುಕೊಂಡಿರುವ ಸಂಸ್ಕೃತಿ ನಮ್ಮ ಭಾರತ ಸಂಸ್ಕೃತಿ. ಹೀಗೆ ಪ್ರಕೃತಿಯಲ್ಲಿ ಆರಾಧಿಸಲ್ಪಡುವ ಒಂದು ಜೀವಂತ ದೇವರೆಂದರೆ ನಾಗ. ನಾಗ ಅಂದ ಕೂಡಲೇ ಸಾಮಾನ್ಯವಾಗಿ ನೆನಪಾಗುವ ದೇವಾಲಯಗಳಲ್ಲಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ, ಶ್ರೀ ಮದನಂತೇಶ್ವರ ದೇವಸ್ಥಾನ ಮಂಜೇಶ್ವರ, ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ, ವರ್ಕಾಡಿ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ. ಭಕ್ತರಿಗೆ ಸಂತಸದ ವಿಚಾರವೇನೆಂದರೆ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇದೇ ಬರುವ ತಾರೀಕು ಏಪ್ರಿಲ್ 5ರಂದು ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವರ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಹೇಳಬೇಕನಿಸಿತು. ಹಾಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದ ವರ್ಕಾಡಿಯ ಪ್ರಕೃತಿ ಸುಂದರವಾದ ತಾಣದಲ್ಲಿ ನೆಲೆ ನಿಂತಿರುವ ಶ್ರೀ ಕಾವಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸುಮಾರು 1200 ವರ್ಷದ ಇತಿಹಾಸವಿದೆ. 80ರ ದಶಕದಲ್ಲಿ ಈ ಕ್ಷೇತ್ರದಲ್ಲಿ ನಡೆದ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಈ ಕ್ಷೇತ್ರದ ನಿರ್ಮಾಣದ ಮೂಲ ಸ್ವರೂಪವನ್ನು ಹೀಗೆ ವಿವರಿಸಲಾಗಿದೆ. ಅಂದಿನ ಕಾಲದಲ್ಲಿ ಈ ಮಾರ್ಗವಾಗಿ ಯಾತ್ರಾರ್ಥಿಗಳು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಪ್ರಯಾಣಿಸುತ್ತಿದ್ದರಂತೆ. ಈ ಪರಿಸರದಲ್ಲಿಯೂ ಒಂದು ಸುಬ್ರಹ್ಮಣ್ಯ ಕ್ಷೇತ್ರ ಇದ್ದರೆ ಹೇಗೆ ಎಂಬ ಬಗ್ಗೆ ಚರ್ಚೆ ನಡೆದಿತ್ತಂತೆ. ಸದ್ಯ ಹೀಗಿರುವ ಕ್ಷೇತ್ರದಿಂದ ತುಸು ದೂರದಲ್ಲಿರುವ ಮುಗುಳಿ ಎಂಬ ಪ್ರದೇಶದಲ್ಲಿ ಕಾವಿ ಮುನಿ ಎಂಬ ಸನ್ಯಾಸಿಯೊಬ್ಬರು ವಾಸಿಸುತ್ತಿದ್ದರಂತೆ. ಕುಕ್ಕೆಗೆ ತೆರಳಿದ ಯಾತ್ರಾರ್ಥಿಗಳು ಪ್ರಸಾದ ರೂಪವಾಗಿ ಪಡೆದ ತೆಂಗಿನಕಾಯಿಯನ್ನು ಕಾವಿ ಮುನಿಯ ಕೈಯಲ್ಲಿ ಕೊಟ್ಟಾಗ ಅದರ ಒಂದು ಭಾಗ ಈಗ ಇರುವ ಕ್ಷೇತ್ರದಲ್ಲಿ ಬಿತ್ತಂತೆ. ಅದರ ಪರಿಣಾಮ ಅಂದರೆ ತೆಂಗಿನಕಾಯಿಯ ಒಂದು ಭಾಗ ಒರುಗಡಿ ಬಿದ್ದ ಪ್ರದೇಶ ಕ್ರಮೇಣ ವರ್ಕಾಡಿ ಆಯ್ತೆಂದು ತಿಳಿದು ಬಂದಿದೆ. ಆದ್ದರಿಂದ ಕಾವಿ ಮುನಿಯ ಹೆಸರನ್ನು ಸೇರಿಸಿ ಕಾವಿ ಸುಬ್ರಹ್ಮಣ್ಯ ಎಂದು ಪ್ರಸಿದ್ಧಿಯನ್ನು ಹೊಂದಿದೆ.
ಶಾಸ್ತವೇಶ್ವರ ವನಶಾಸ್ತಾರನಾಗಿ ಮಹಾಗಣಪತಿ ಮತ್ತು ದುರ್ಗೆ ನೆಲೆ ನಿಂತಿದ್ದಾರೆ. ಇಲ್ಲಿಗೆ ನಾಗದೋಷ ಪರಿಹಾರಕ್ಕಾಗಿ ಭಕ್ತರು ಬರುತ್ತಾರೆ. ಅಂತಹ ಪ್ರಸಿದ್ಧ ಕ್ಷೇತ್ರವಾದ ಶ್ರೀ ಕಾವಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬ್ರಹ್ಮಕಲಶದ ಸಡಗರದಿಂದ ಕೂಡಿದೆ.